ವಿಶ್ವ ಮಧುಮೇಹ ದಿನಾಚರಣೆಯ ಅಂಗವಾಗಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವಂತಹ ಕೆಎಂಸಿ ಆಸ್ಪತ್ರೆಗೆ ನೀಲಿ ಬಣ್ಣದ ಬೆಳಕಿನ ದೀಪದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಮಧುಮೇಹದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಮತ್ತು ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ವಿಶ್ವ ಮಧುಮೇಹ ದಿನದ ಅಂಗವಾಗಿ ಮಂಗಳವಾರದಿಂದ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಕೆಎಂಸಿ ಆಸ್ಪತ್ರೆಯನ್ನ ಸಂಪೂರ್ಣ ನೀಲಿ ಬಣ್ಣದ ಬೆಳಕಿನಿಂದ ಅಲಂಕರಿಸಲಾಗಿತ್ತು. ಇದರ ಉದ್ಘಾಟನಾ ಸಮಾರಂಭ ಮಂಗಳವಾರದಂದು ಜರುಗಿತು. ಈ ವೇಳೆ ವೈದ್ಯಕೀಯ ವಿಭಾಗದ ಹಿರಿಯ ತಜ್ಞರಾದ ಡಾ ಚಕ್ರಪಾಣಿ ಅವರು ಮಾತನಾಡಿ, ಭಾರತ ಜಗತ್ತಿನ ಮಧುಮೇಹ ರಾಜಧಾನಿಯಾಗಿದ್ದು ಈ ರೋಗ ಅತ್ಯಂತ ವೇಗದಲ್ಲಿ ಬೆಳೆಯುತ್ತಿದೆ. 2017ರಲ್ಲಿ 72 ದಶಲಕ್ಷ ಮಧುಮೇಹ ಪ್ರಕರಣಗಳು ಕಂಡುಬಂದಿದ್ದು 2015ರ ಹೊತ್ತಿಗೆ ಬಹುತೇಕ ದುಪ್ಪಟ್ಟಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ರು. ಈ ಡಯಾಬಿಟಿಸ್ ಅನ್ನು ಕಾಯಿಲೆ ಹೇಗೆ ಪ್ರಿವೆಂಟ್ ಮಾಡಬೇಕು, ಹೇಗೆ ಟ್ರೀಟ್ ಮಾಡಬೇಕು ಅಂತ ನೋಡಬೇಕಾದ ವಿಷಯ. ಈಗ ಡಯಾಬಿಟಿಸ್ ಒಂದು ವೈಯಕ್ತಿಕ ಕಾಯಿಲೆ ಅಲ್ಲ, ಅದು ಸಾಮಾಜಿಕ ಕಾಯಿಲೆ ಹೌದು, ಫ್ಯಾಮಿಲಿ ಕಾಯಿಲೆಯೂ ಹೌದು. ಯಾಕಂದರೆ ಒಬ್ಬ ವ್ಯಕ್ತಿಗೆ ಡಯಾಬಿಟಿಸ್ ಇದೆ ಅಂತ ಹೇಳಿದರೆ ಆ ಇಡೀ ಕುಟುಂಬಕ್ಕೆ ತೊಂದರೆ ಆಗ್ತದೆ, ಹಾಗೂ ಅದರಿಂದಾಗಿ ಸಮಾಜಕ್ಕೂ ತೊಂದರೆ ಆಗ್ತದೆ. ನಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡಿಕೊಂಡು ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಬೇಕಂತ ಆಲೋಚನೆ ಮಾಡಿ ಡಯಾಬಿಟಿಸನ್ನು ಬೇಗ ಪತ್ತೆ ಹಚ್ಚಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ತಗೊಂಡು ಇದರಿಂದ ಬರುವಂಥ ಕಾಂಪ್ಲಿಕೇಷನ್ ಕೂಟುಗಳೇ ಬರುವಂಥದ್ದಲ್ಲ, 10-15 ವರ್ಷಗಳ ಮತ್ತೆ ಬರುವಂಥ ಕಾಂಪ್ಲಿಕೇಷನ್ಗಳನ್ನು ತಡೆಯುವುದು ಇವತ್ತಿನ ಮುಖ್ಯ ಕಾರ್ಯವಾಗಿದೆ. ಅದನ್ನು ಮಾಡಬೇಕಂತೇಳಿ ನಾವೆಲ್ಲರೂ ತಿಳ್ಕೊಂಡು ನಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಂಡು ಡಯಾಬಿಟಿಸು ಅಥವಾ ಹೈಪರ್ ಟೆನ್ಷನ್ ಬೇರೆ ಕಾಯಿಲೆಗಳೆಲ್ಲ ಬಾರದಾಗಿ ಮಾಡಬೇಕಂತೇಳಿ ನಾವು ಯೋಚನೆ ಮಾಡ್ತೀವಿ. ಮಧುಮೇಹಪಾದ ತಜ್ಞರಾದ ಡಾ ಪ್ರವೀಣ್ ಚಂದ್ರ ನಾಯಕ್ ರವರು ಮಾತನಾಡಿ, ಹೃದ್ರೋಗ, ಮೂತ್ರಪಿಂಡ ವೈಫಲ್ಯ, ಪಾರ್ಶ್ವವಾಯು, ಅಂಧತ್ವ ಮತ್ತು ಪಾದ ಕತ್ತರಿಸಬೇಕಾದ ಸಮಸ್ಯೆಗಳಿಗೆ ದಾರಿಯಾಗುವಲ್ಲಿ ಮಧುಮೇಹ ಮುಂಚೂಣಿಯ ಕಾರಣವಾಗಿದೆ. ಆದ್ದರಿಂದ ಹೆಚ್ಚಿನ ಸಂಕೀರ್ಣ ತೊಂದರೆಗಳು ಉಂಟಾಗುವ ಮುನ್ನವೇ ಮಧುಮೇಹವನ್ನ ನಿಯಂತ್ರಿಸುವುದು ಮುಖ್ಯವಾಗಿರುತ್ತದೆ ಎಂದು ಅವರು ತಿಳಿಸಿದರು. End of the complication is losing the leg, so it can be prevented very easily by following preventive diabetic food care. There is 10 commandments of diabetic food care. One should not walk barefoot. Everybody should examine their feet every night, look for any injury. If there is an injury, the injured foot, affected foot should not be on the ground. It should not bear weight on the ground. And you should wash the feet every day twice, keep them dry, and do not give any vigorous oil massage. Basically treat the feet like a baby, treat the feet like face. You have to examine the feet every day, once or twice. ವೈದ್ಯಕೀಯ ವಿಭಾಗದ ಹಿರಿಯ ತಜ್ಞರಾದ ಡಾ ನಿತ್ಯಾನಂದ ಚೌಟರ್ ಅವರು ಮಾತನಾಡಿ, ಪ್ರತಿ ವರ್ಷ ನವೆಂಬರ್ 14ರಂದು ವಿಶ್ವ ಮಧುಮೇಹ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದಲ್ಲಿ ಮಧುಮೇಹ ಹೆಚ್ಚಾಗಿ ಕಾಣ್ತಿದೆ. ಇದರ ಬಗ್ಗೆ ಜಾಗೃತಿ ವಹಿಸಿಕೊಳ್ಳಬೇಕಾಗಿದೆ ಎಂದು ಸಲಹೆ ನೀಡಿದ್ರು. ಪ್ರತಿ ವರ್ಷ ನವೆಂಬರ್ 14ರಂದು ವಿಶ್ವ ಮಧುಮೇಹ ದಿನಾಚರಣೆಯನ್ನು ನಾವು ಆಚರಿಸುತ್ತೇವೆ. ಈ ದಿನಗಳಲ್ಲಿ ಡಯಾಬಿಟಿಸ್ ಕಾಯಿಲೆಯು ಹದಿಹರೆಯದಲ್ಲಿ ತುಂಬ ಕಾಣಿಸಿಕೊಳ್ಳುತ್ತದೆ. ಈ ಹದಿಹರೆಯದಲ್ಲಿ ಕಾಣಿಸಿಕೊಳ್ಳುವಂತಹ ಡಯಾಬಿಟಿಸನ್ನು ನಾವು ಈಗಿನ ಜೀವನ ಶೈಲಿ ಬದಲಾವಣೆಯಿಂದ ತುಂಬ ಮುಂದೂಡಬಹುದು. ಆ ಜೀವನ ಶೈಲಿ ಅಂತ ಹೇಳಿದರೆ ಈ ಹದಿಹರೆಯದ ಮಕ್ಕಳಲ್ಲಿ ಇರುವಂತಹ ಆಹಾರ ಶೈಲಿ, ಅವರಲ್ಲಿರುವಂತಹ ವ್ಯಾಯಾಮದ ಕೊರತೆ ಮತ್ತು ಕಲಿಕೆಯಲ್ಲಿ ಉಂಟಾಗುವಂತಹ ತುಂಬ ಮಾನಸಿಕ ಒತ್ತಡ, ಈ 3 ವಿಷಯಗಳು ಕಂಟ್ರೋಲ್ ಮಾಡುವುದು ಭಾರಿ ಅಗತ್ಯದ ಕೆಲಸ. ಈ ವೇಳೆ ಹಾರ್ಮೋನ್ಸ್ ಗ್ರಂಥಿ ತಜ್ಞರಾದ ಡಾ ಶ್ರೀನಾಥ್ ಶೆಟ್ಟಿ, ಮಾರ್ಕೆಟಿಂಗ್ ವಿಭಾಗದ ಎಜಿಎಂ ಸುರೇಂದ್ರ ಪ್ರಸಾದ್, ಮಾರ್ಕೆಟಿಂಗ್ ವಿಭಾಗದ ಡೆಪ್ಯೂಟಿ ಮ್ಯಾನೇಜರ್ ರಾಕೇಶ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.